ಹಾಯ್, ವೆಲ್ಕಮ್ ಟು ಫ್ಯಾಮಿಲಿ ಫುಡ್. ಇವತ್ತು ನಾನು ಹೆಸರು ಬೇಳೆ ಹಲ್ವಾ ಮಾಡ್ತಾ ಇದ್ದೇನೆ. ಸೊ ರೆಸಿಪಿ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊಳ್ತಾ ಇದ್ದೇನೆ. ಬನ್ನಿ ಹೇಗೆ ಮಾಡೋದಂತ ಹೇಳಿ ನೋಡುವ. ಇದರಲ್ಲಿ 1 ಕಪ್ಗಿಂತ ಸ್ವಲ್ಪ ಕಡಿಮೆ ಹೆಸರು ಬೇಳೆ ಉಂಟು, ಮೂಂಗ್ ದಾಲ್ ಅಂತ ಹೇಳ್ತಾರಲ್ಲ ಅದುಂಟು. ಇದನ್ನ ಮೊದಲಿಗೆ ನೀಟಾಗಿ ವಾಶ್ ಮಾಡ್ಕೊಳ್ಬೇಕು. ಹೀಗೆ ನೀಟಾಗಿ ತೊಳ್ಕೊಳ್ಬೇಕು. ಸೊ ನಾನು ಹೀಗೆ ತೊಳೆಯೋದು ಯಾಕಂದರೆ ನಮಗೆ ಪುನಃ ಇದು ನೀರಿಂದ ತೆಗಿಲಿಕ್ಕೆ ಕಷ್ಟ ಆಗ್ತದಲ್ಲ, ಸೊ ಹೀಗೆ ಈಸಿ ಆಗಲಿ ಅಂತೇಳಿ. ಹಾಗೆ ಇದರಲ್ಲಿ ಸ್ವಲ್ಪ ಸಹ ನೀರು ಇರಬಾರ್ದು, ಹಾಗೆ ನೀಟಾಗಿ ಹೀಗೆ ಜಾಲಿಸ್ಕೊಳ್ಬೇಕು. ಇದರ ನೀರೆಲ್ಲ ತೆಕ್ಕೊಂಡಿದ್ದೇನೆ. ಈಗ ಇದನ್ನು ಸ್ವಲ್ಪ ಹಾಗೆ ಡ್ರೈ ಮಾಡಿಕೊಳ್ಳುವ. ಇಲ್ಲಿ ಸ್ವಲ್ಪ ಬಿಸಿಲುಂಟು, ಹಾಗಾಗಿ ಹಾಗೆ ಡ್ರೈ ಆಗಲಿಕ್ಕೆ ಬಿಡ್ತೇನೆ. ಬಿಸಿಲಿಗೆ ಒಣಗಬೇಕಂತೇನಿಲ್ಲ, ಜಸ್ಟ್ ಹೀಗೆ ಬಟ್ಟೆಯ ಹೀಗೆ ಮಾಡಿ ಸಹ ನೀರೆಲ್ಲ ತೆಕ್ಕೊಳ್ಬೋದು. ಬಟ್ ನನಗೆ ಬಿಸಿಲುಂಟಲ್ಲ, ಸೊ ಹಾಗಾಗಿ ಓಪನ್ ಇಡ್ತಾ ಇದ್ದೇನೆ. ಸೊ ಹಾಗೆ ಸ್ವಲ್ಪ ಲೈಟಾಗಿ ನೀರೆಲ್ಲ ಆರಲಿ ಅಂತೇಳಿ. ಸೊ ಇದು ನೀರು ಆರುವಾಗ ನಾನು ಇದಕ್ಕೆ ಬೇರೆಲ್ಲ ಎಂತ ಬೇಕಾದನ್ನು ಪ್ರಿಪರೇಷನ್ ಮಾಡ್ಕೊಳ್ಳುವ. ಇದರಲ್ಲಿ ಒಂದು 10-15 ಗೋಡಂಬಿ ಮತ್ತು ಬಾದಾಮ್ ಮತ್ತು ಸ್ವಲ್ಪ ಪಿಸ್ತಾ ಇದೆ. ಸೊ ಎಲ್ಲದನ್ನು ಚಿಕ್ಕ ಚಿಕ್ಕ ಪೀಸ್ ಮಾಡಿ ಕಟ್ ಮಾಡ್ಕೊಳ್ತೇನೆ. ಈಗ ಇದು ನೀರೆಲ್ಲ ಆರಿದೆ, ಡ್ರೈ ಆಗಿದೆ. ಸೊ ಈಗ ಇದನ್ನು ಚೆಂದ ಮಾಡಿ ರೋಸ್ಟ್ ಮಾಡ್ಕೊಳ್ಬೇಕು. ರೋಸ್ಟ್ ಅಂತ ಹೇಳಿದರೆ ಸ್ಲೋ ಫ್ಲೇಮ್ನಲ್ಲಿ ಇಟ್ಟು ಲೈಟಾಗಿ ಕಲರ್ ಚೇಂಜ್ ಆಗುವಷ್ಟು ರೋಸ್ಟ್ ಮಾಡ್ಕೊಳ್ಬೇಕು. ಏನಿಲ್ಲ ಅಂದರೂ ಒಂದು 10ರಿಂದ 15 ನಿಮಿಷ ರೋಸ್ಟ್ ಮಾಡ್ಕೊಳ್ಬೇಕಾಗ್ತದೆ ಸ್ಲೋ ಫ್ಲೇಮ್ನಲ್ಲಿ. ಈಗ ರೋಸ್ಟ್ ಆಗಿದೆ, ಕಲರ್ ಚೇಂಜ್ ಆಗಿದೆ, ಹಾಗೆ ನೀಟಾಗಿ ರೋಸ್ಟ್ ಆಗಿದೆ. ಸುಮಾರು 10ರಿಂದ 15 ನಿಮಿಷ ಆಯಿತು. ಈಗ ಇದು ಸ್ವಲ್ಪ ಆರಲಿ, ಬೇರೆ ಬೌಲ್ಗೆ ತೆಗೆದಿಟ್ಕೊಳ್ತಾ ಇದ್ದೇನೆ. ಈಗ ಇದಕ್ಕೆ ನಾನು ಶುಗರ್ ಇದ್ದು ಒಂದು ಸಿರಪ್ ಮಾಡ್ಕೊಳ್ಳಿಕ್ಕಿದೆ. ಸೊ ಅದನ್ನು ಮಾಡಲಿಕ್ಕೆ ನಾನು ಸಪ್ರೇಟ್ ಗ್ಯಾಸಲ್ಲಿ ಇಡ್ತೇನೆ. ಸೊ ಬನ್ನಿ ಅದನ್ನು ನಿಮಗೆ ತೋರಿಸ್ತೇನೆ. ಇಲ್ಲಿ ನಾನು ಆಲ್ಮೋಸ್ಟ್ 1 ಕಪ್ಗಿಂತ ಸ್ವಲ್ಪ ಕಡಿಮೆ ಹೆಸರು ಬೇಳೆ ತಗೊಂಡಿದ್ದೆ ಅಲ್ಲ, ಸೊ ಅದಕ್ಕೆ 1 ಕಪ್ ನಾನಿಲ್ಲಿ ಸಕ್ಕರೆಯನ್ನು ಹಾಕ್ಕೊಳ್ತಾ ಇದ್ದೇನೆ. ಸೊ ನಾನು 1 ಕಪ್ ಸಕ್ಕರೆ, ಹಾಗೆ ಇದಕ್ಕೆ 4 ಕಪ್ ನೀರನ್ನು ಹಾಕ್ಕೊಳ್ತಾ ಇದ್ದೇನೆ. ಹೆಸರು ಬೇಳೆ ಚೆನ್ನಾಗಿ ಬೇಯಬೇಕಲ್ಲ, ಹಾಗಾಗಿ ಇಲ್ಲಿ 4 ಕಪ್ ನೀರನ್ನು ಯೂಸ್ ಮಾಡ್ಕೊಳ್ತಾ ಇದ್ದೇನೆ. ಇದಕ್ಕೆ ಒಂದು 4-5 ಎಸಳು ಕೇಸರಿ ಕೂಡ ಹಾಕ್ಕೊಳ್ತಾ ಇದ್ದೇನೆ. ಅದು ಒಳ್ಳೆ ಫ್ಲೇವರ್ ಬರ್ತದೆ, ಹಾಗೆ ಸ್ವಲ್ಪ ಲೈಟಾಗಿ ಕಲರ್ ಕೂಡ ಬರ್ತದೆ ಅಂತೇಳಿ. ಅದೀಗ ಚಂದ ಕುದಿಲಿ. ಅಂದರೆ ಅದೆಂತ ಎಳೆ ಪಾಕ ಹಾಗೆಲ್ಲ ಆಗಬೇಕಂತ ಇಲ್ಲ, ಅಂದರೆ 1 ಎಳೆ ಪಾಕ 2 ಎಳೆ ಪಾಕ ಹಾಗೆ ಅಂತಿಲ್ಲ. ಇದು ಜಸ್ಟ್ ಒಂದು ಶುಗರ್ ಇದ್ದು ಒಂದು ಜಸ್ಟ್ ಒಂದು ಸಿರಪ್ ಥರ ಮಾಡಲಿಕ್ಕೆ ಅಷ್ಟೇ. ಇದೀಗ ಬಿಸಿ ಆರಿದೆ, ಇದನ್ನು ಪೌಡರ್ ಮಾಡ್ಕೊಳ್ತೇನೆ. ಸೊ ಇದು ಪೌಡರ್ ತುಂಬ ನೈಸಾಗಿ ಕೂಡ ಅಲ್ಲ, ತುಂಬ ತರಿಯಾಗಿ ಅಲ್ಲ. ಸೊ ಎರಡರ ನಡುವಲ್ಲಿ ಇರುವ ಹಾಗೆ ಪೌಡರ್ ಮಾಡ್ಕೊಳ್ಬೇಕು. ನೋಡಿ ಹೀಗೆ ಪುಡಿ ಬರಬೇಕು. ಇದು ಫುಲ್ಲು ನೈಸ್ ಕೂಡ ಇಲ್ಲ, ಹಾಗೆ ತುಂಬ ತರಿ ಕೂಡ ಇಲ್ಲ, ಸ್ವಲ್ಪ ತರಿ ಉಂಟು. ಸೊ ಹೀಗೆ ಇರಬೇಕು. ಇದರಲ್ಲಿ ಅರ್ಧ ಕಪ್ ತುಪ್ಪ ಇದೆ. ಸೊ ಅರ್ಧ ಕಪ್ ತುಪ್ಪ ನಾನೀಗ ಹಾಕ್ಕೊಳ್ತಾ ಇದ್ದೇನೆ. ಅದಕ್ಕೆ ಕಟ್ ಮಾಡಿಟ್ಟಿದ್ದ ಡ್ರೈ ಫ್ರೂಟ್ಸನ್ನು ಹಾಕ್ಕೊಳ್ತಾ ಇದ್ದೇನೆ. ಒಂದು ಸತಿ ಅದನ್ನ ರೋಸ್ಟ್ ಮಾಡ್ತೀನಿ. ಫ್ರೈ ಆಗಿದೆ, ತೆಗಿತೇನೆ.
ಇದಕ್ಕೆ 2 ಟೇಬಲ್ ಸ್ಪೂನು ರವೆ ಹಾಕ್ಕೊಳ್ತಾ ಇದ್ದೇನೆ. ಇದು ಬಾಂಬೆ ರವೆ ಹೇಳ್ತಾರಲ್ಲ ಅದು. ಹಾಗೆಯೇ 2 ಟೇಬಲ್ ಸ್ಪೂನು ಕಡಲೆ ಹಿಟ್ಟು. ಇದನ್ನು ಚೆಂದ ಮಾಡಿ ಫ್ರೈ ಮಾಡ್ಕೊಳ್ಬೇಕು. ಇದು ಸ್ವಲ್ಪ ಕಲರ್ ಚೇಂಜ್ ಆಗುವಷ್ಟು ಫ್ರೈ ಮಾಡ್ಕೊಳ್ಬೇಕು. ಅಂದರೆ ಸ್ವಲ್ಪ ಲೈಟ್ ಗೋಲ್ಡನ್ ಕಲರ್ ಆಗ್ತದೆ ಅಷ್ಟು ಫ್ರೈ ಮಾಡ್ಕೊಳ್ಬೇಕು. ಈಗ ಕಲರ್ ಲೈಟಾಗಿ ಚೇಂಜ್ ಆಗಿದೆ. ಈಗ ಇದಕ್ಕೆ ನಾನು ಈ ಹೆಸರು ಬೇಳೆ ಪೌಡರನ್ನು ಹಾಕ್ಕೊಳ್ತಾ ಇದ್ದೇನೆ. ಇದನ್ನು ಕೂಡ ಚೆಂದ ಮಾಡಿ ಹೀಗೆ ತುಪ್ಪದಲ್ಲಿಯೇ ಫ್ರೈ ಮಾಡ್ಕೊಳ್ಬೇಕು. ಇದರ ಕಲರ್ ಕೂಡ ಲೈಟಾಗಿ ಗೋಲ್ಡನ್ ಬರಬೇಕು. ಗೋಲ್ಡನ್ ಅಂತ ಹೇಳಿದರೆ ಇದು ಸ್ವಲ್ಪ ಎಲ್ಲೋ ಇಶ್ಯೂ ಇದೆ. ಸೊ ಇದು ಸ್ವಲ್ಪ ಹೇಗಂತ ಈ ಡಾರ್ಕ್ ಬಿಸ್ಕೆಟ್ ಕಲರ್ ಬರಬೇಕು. ನೋಡಿ ಇದು ಕಲರ್ ನೋಡಿ ನಿಮಗೆ ಗೊತ್ತಾಗ್ತದೆ ಚೇಂಜ್ ಆಗಿದೆ. ಇದು ನಿಮಗೆ ನೋಡುವಾಗ ಪಕ್ಕ ಈ ಬಿಸ್ಕೆಟ್ ಕಲರೇ ಕಾಣ್ತದೆ. ಸೊ ಈಗ ನಾನು ಗ್ಯಾಸನ್ನು ಆಫ್ ಮಾಡ್ಕೊಳ್ತೇನೆ. ಆಫ್ ಮಾಡಿಕೊಂಡು ಈಗ ಇದು ಶುಗರ್ ಸಿರಪ್ ಚೆಂದ ಕುದ್ದಿದೆ. ಇದು ತುಂಬ ಬಿಸಿ ಇದೆ. ಸೊ ಇದನ್ನು ಇದಕ್ಕೆ ಹಾಕ್ಕೊಳ್ತೇನೆ. ಸ್ವಲ್ಪ ಸ್ವಲ್ಪವೇ ಹಾಕ್ಕೊಳ್ಬೇಕು. ನೋಡಿ ಹೀಗೆ ಸ್ವಲ್ಪವೇ ಹಾಕಿಕೊಂಡು ಹೀಗೆ ತಿರುಗಿಸಿ ಮತ್ತೆ ಆ್ಯಡ್ ಮಾಡ್ಕೊಳ್ಬೇಕು. ಒಂದು ಬ್ಯಾಚ್ ಶುಗರ್ ಸಿರಪ್ ಆ್ಯಡ್ ಮಾಡ್ಕೊಂಡಿದ್ದೇನೆ. ನೆಕ್ಸ್ಟ್ ನಾನು ಗ್ಯಾಸ್ ಆನ್ ಮಾಡಿ ಈಗ ಬ್ಯಾಚನ್ನು ಹಾಕ್ಕೊಳ್ತೇನೆ. ಇದು ಪಾತ್ರೆ ಅಗಲ ಇರೋದ್ರಿಂದ ಅಷ್ಟು ಮೇಲೆ ಬರ್ತಾ ಇಲ್ಲ. ಇಲ್ಲಿದ್ರೆ ಫುಲ್ಲು ಮೇಲೆ ಬರ್ತದೆ. ಸೊ ಪಾತ್ರೆ ಚಿಕ್ಕದಿರೋ ಸ್ವಲ್ಪ ನೋಡಿಕೊಂಡು ಮಾಡ್ಕೊಳ್ಬೇಕು. ಈಗ ಇದನ್ನು ನೀಟಾಗಿ ತಿರುಗಿಸ್ಕೊಳ್ಬೇಕು. ಹಾಗೆ ಫ್ಲೇಮ್ ತುಂಬ ಲೋ ಆಗಿ ಇಟ್ಕೊಳ್ಬೇಕು. ಹಾಗೆ ಸುಮಾರು ಒಂದು 25 ನಿಮಿಷ ತಿರುಗಿಸ್ಕೊಳ್ಳಿಕ್ಕೆ ಬರ್ತದೆ. ಹಾಗೆ ಇದು ಎಷ್ಟು ಹೊತ್ತು ಅಂತ ಹೇಳಿದರೆ ಇದು ನಾವೀಗ ಏನು ತುಪ್ಪ ಎಲ್ಲ ಹಾಕಿದ್ವಿ ಅದು ವಾಪಸ್ ರಿಲೀಸ್ ಆಗ್ತದೆ. ಸೊ ಅಷ್ಟು ಹೊತ್ತು ಇದನ್ನು ಹೀಗೆ ತಿರುಗಿಸ್ಕೊಳ್ಬೇಕು. ಈಗ ನೋಡಿ ಕ್ವಾಂಟಿಟಿ ಕೂಡ ಹೇಗೆ ನೀರು ಹಾಕಿದ ತಕ್ಷಣ ಫುಲ್ಲು ಜಾಸ್ತಿ ಆಗಿದೆ ಅಲ್ಲ. ಸೊ ಇನ್ನೊಂದು ಸ್ವಲ್ಪ ಕಡಿಮೆ ಆಗ್ತದೆ ಇದು ಕ್ವಾಂಟಿಟಿ. ಈಗ 10 ನಿಮಿಷ ಆಗಿದೆ ನಾನು ತಿರುಗಿಸ್ಲಿಕ್ಕೆ ಸ್ಟಾರ್ಟ್ ಮಾಡಿ. ನೋಡಿ ಹದಕ್ಕೆ ಬಂದಿದೆ. ಇನ್ನೂ ಸುಮಾರು ಒಂದು 20 ನಿಮಿಷ ತಿರುಗಿಸ್ಬೇಕಾಗ್ತದೆ. ಹೀಗೆ ಅಂದರೆ ಅದು ತುಪ್ಪ ಎಲ್ಲ ಬಿಡಬೇಕಲ್ಲ. ಆಲ್ಮೋಸ್ಟ್ ಆಗಿದೆ. ಇನ್ನೊಂದು 10 ನಿಮಿಷ ಇದೆ. ಸೊ ಈಗ ನಾನು ಇದಕ್ಕೆ ಏಲಕ್ಕಿ ಪೌಡರನ್ನು ಸೇರಿಸ್ಕೊಳ್ತಿದ್ದೇನೆ. ಇದರಲ್ಲಿ ಸುಮಾರು ಒಂದು 6 ಏಲಕ್ಕಿಯನ್ನು ಬಿಡಿಸಿ ಪೌಡರ್ ಮಾಡಿ ಇಟ್ಕೊಂಡದ್ದು. ಇದೀಗ ಸ್ವಲ್ಪ ಈಗ ಅಂಟುಂಟಲ್ಲ ಸ್ಟಿಕ್ಕಿ ಇದೆಲ್ಲ. ಸೊ ಈ ದಿವಸ ಆಮೇಲೆ ಸರಿ ಆಗ್ತದೆ. ಅದು ತುಪ್ಪ ಬಿಡಲಿಕ್ಕೆ ಆಗುವ ಟೈಮಲ್ಲಿ ಕರೆಕ್ಟ್ ಆಗ್ತದೆ. ಬಟ್ ನಾವು ಕೈ ಬಿಡಲಿಕ್ಕಿಲ್ಲ. ಇಡೀ ಹೊತ್ತಿಗೆ ತಿರುಗಿಸ್ತಲೇ ಇರಬೇಕು. ಇದಕ್ಕೆ ಪ್ರೊಸೀಜರ್ ಎಂತ ಸಹ ಜಾಸ್ತಿ ಇಲ್ಲ. ಬಟ್ ಇದೆ ಹೀಗೆ ತಿರುಗಿಸಿದೆ ತುಂಬ ಹೊತ್ತು. ಈಗ ನಾನಿದಕ್ಕೆ 1 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪವನ್ನು ಆ್ಯಡ್ ಮಾಡ್ಕೊಳ್ತೇನೆ. ನಮಗೆ ಈಗ ತಿರುಗಿಸ್ಲಿಕ್ಕೆ ಈಸಿ ಆಗ್ತದೆ. ಇಲ್ಲದಿದ್ದರೆ ಈಗ ಇಷ್ಟು ಸ್ಟಿಕ್ಕಿ ಉಂಟಲ್ಲ ಕಷ್ಟ ಆಗ್ತದೆ. ಇದರಲ್ಲಿ ಒಂದು ಟೇಬಲ್ ಸ್ಪೂನು 1.5 ಟೇಬಲ್ ಸ್ಪೂನ್ ಇದೆ. ಈಗ ಪುನಃ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೇನೆ. ಈಗ ಇದು ಹಲ್ವಾ ರೆಡಿ ಆಗಿದೆ. ನೋಡಿ ನಿಮಗೆ ಕಾಣ್ತಿರ್ಬೋದು ತುಪ್ಪ ಎಲ್ಲ ಹೇಗೆ ಬಿಟ್ಟಿದೆ ಅಂತೇಳಿ. ಸೊ ಹೀಗೆ ಆದರೆ ಹಲ್ವಾ ರೆಡಿ ಆಗಿದೆ ಅಂತೇಳಿ. ಅದಕ್ಕೆ ಸುಮಾರು ಒಂದು ಅರ್ಧ ಗಂಟೆ ಆಯಿತು ನಾನು ಹೀಗೆ ತಿರುಗಿಸ್ಲಿಕ್ಕೆ ಸ್ಟಾರ್ಟ್ ಮಾಡಿ. ನೋಡಿ ಹೇಗೆ ಅದು ತುಪ್ಪ ಕಾಣ್ತಾ ಇದೆ ಅಲ್ಲ.
ನೋಡಿ ಇಲ್ಲಿ ಸೈಡಲ್ಲಿ ಸಹ ಇದೆ. ಈಗ ಇದಕ್ಕೆ ನಾನು ಫ್ರೈ ಮಾಡಿಟ್ಟಿದ್ದ ಈ ಡ್ರೈ ನಟ್ಸನ್ನೆಲ್ಲ ಹಾಕ್ಕೊಳ್ತಾ ಇದ್ದೇನೆ. ಇದನ್ನು ಆಲ್ರೆಡಿ ಫ್ರೈ ಮಾಡಿರ್ತಲ್ಲ, ನೀಟಾಗಿ ಮಿಕ್ಸ್ ಮಾಡಿಕೊಂಡು ಅಲ್ಲಿಗೆ ಹಲ್ವಾ ರೆಡಿ ಆಗ್ತದೆ. ಮೂಂಗ್ ದಾಲ್ ಹಲ್ವಾ ತುಂಬ ಟೇಸ್ಟಿಯಾಗಿ ಬರ್ತದೆ ಈ ಹಲ್ವಾ. ಈಗ ಹಲ್ವಾ ರೆಡಿ ಆಗಿದೆ, ಬೌಲ್ಗೆ ಹಾಕ್ತಾ ಇದ್ದೇನೆ. ನೋಡಿ ಹಲ್ವಾ ಹೇಗೆ ಆಗಿದೆ ಅಂತೇಳಿ. ಇವತ್ತು ನನ್ನ ರೆಸಿಪಿ ಟೇಸ್ಟ್ ಮಾಡಲಿಕ್ಕೆ ನನ್ನ ಅಕ್ಕನ ಮಗ ಮತ್ತು ಭಾವನ ಮಗ ಇದ್ದಾರೆ. ಸೊ ಕೃಷಿಲ್ ಕೂಡ ಇದ್ದಾನೆ. ಅವರಿಗೆ ಈ ಸ್ವೀಟ್ ಕೊಟ್ಟು ಕೇಳುವ ಹೇಗೆ ಆಗಿದೆ ಅಂತೇಳಿ. ಸೂಪರ್ ಆತನ ತಿಂದನಾ? ಬೆಚ್ಚ ಉಂಟು. Mulkuci, encatem kişiyle. Apa? Encatem. Super. Super atene. Vishu? Super. Super atene. So, ಈ ರೆಸಿಪಿ ತುಂಬ ಟೇಸ್ಟಿಯಾಗಿ ಬರ್ತದೆ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.